ಮುಸ್ಲಿಂ ಯುವತಿಯನ್ನು ಹಿಂದೂ ಯುವಕ ಮದುವೆ ಆದರೆ ಅಂತ ಯುವಕನಿಗೆ 5 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಬಿಜೆಪಿ ಮುಖಂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ಹೇಳಿದೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅಧ್ಯಕ್ಷ ಅಶ್ರಫ್ ಕಲ್ಲೇಗ, ಮುಸ್ಲಿಂ ಹೆಣ್ಣು ಮಕ್ಕಳ ಮದುವೆ ಬಗ್ಗೆ ಅವರ ಅಪ್ಪ ಅಮ್ಮ ಜನ್ಮದಾತರು ಚಿಂತಿಸುತ್ತಾರೆ. ಯತ್ನಾಳ್ ಅವರಿಗೆ ಈ ಚಿಂತೆ ಬೇಡ. ಮುಸ್ಲಿಂ ಯುವತಿಯನ್ನು ಮದುವೆಯಾದ ಹಿಂದೂ ಹುಡುಗರಿಗೆ 5 ಲಕ್ಷ ನೀಡುವ ಬದಲು ಹಿಂದೂ ಸಮಾಜದಲ್ಲೇ ಮದುವೆಯಾಗದೆ ಉಳಿದಿರುವ ಹೆಣ್ಣು ಮಕ್ಕಳ ಮದುವೆ ಮಾಡಿಸಲಿ. ಪುತ್ತೂರಿನಲ್ಲಿ ಬಿಜೆಪಿ ಮುಖಂಡನ ಮಗನೇ ಯುವತಿಗೆ ಮಗು ನೀಡಿ ಈಗ ಮೋಸ ಮಾಡಿದ್ದಾನೆ. ಮೊದಲು ಯತ್ನಾಳ್ ಮುಂದೆ ನಿಂತು ಆ ಯುವಕನ ಜೊತೆ ಸಂತ್ರಸ್ತ ಯುವತಿಯ ಮದುವೆ ಮಾಡಲಿ. ಬಿಜೆಪಿಯಲ್ಲಿ ಚಲಾವಣೆಯಿಲ್ಲದ ನಾಣ್ಯದಂತಾಗಿರುವ ಯತ್ನಾಳ್ ಅವರು ಈಗ ಪಕ್ಷದ ನಾಯಕನ ಗಮನ ಸೆಳೆಯಲು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಎಂದರು. ಸಮಿತಿ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯನ್ನು ಮದುವೆ ಆದ್ರೆ 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ನಾನು ಬಸವನಗೌಡ ಯತ್ನಾಳ್ಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಅನೇಕ ಹಿಂದೂ ಹುಡುಗಿಯರು ಪ್ರಾಯ ಮೀರಿದಂತ ಎಷ್ಟೋ ಹಿಂದೂ ಹುಡುಗಿಯರು ಇವತ್ತು ಮದುವೆ ಆಗದೆ ಮನೆಯಲ್ಲಿದ್ದಾರೆ. ಅವರನ್ನು ಮದುವೆ ಮಾಡಿಸಿಕೊಳ್ಳುವ ಕೆಲಸವನ್ನು ನೀವು ಮಾಡಿ. ಪುತ್ತೂರಿನಲ್ಲಿ ಹಿಂದುತ್ವ ಮುಖಂಡನ ಮಗ ಅತ್ಯಾಚಾರ ಮಾಡಿ ಮಗು ಮಾಡಿದಲ್ಲ, ಅವನಿಗೆ ಮದುವೆ ಮಾಡಿಸಿಕೊಳ್ಳುವ ಕೆಲಸ ಮಾಡಿ ನೀವು. ಇದನ್ನು ಬಿಟ್ಟು ನಾವು ಮುಸ್ಲಿಂ ಹುಡುಗಿಯನ್ನು ಮದುವೆ ಮಾಡಿಸಿಕೊಡ್ಲಿಕ್ಕೆ ಅವರ ತಂದೆ ತಾಯಿಗಳಿದ್ದಾರೆ, ಕುಟುಂಬಸ್ಥರಿದ್ದಾರೆ, ಸಮುದಾಯ ಇದೆ, ಜಮಾತ್ ಇದೆ, ಎಲ್ಲೋ ಇದೆ. ಆ ಕೆಲಸ ಇವರಿಗೆ ಬೇಡ. ಅವರದೇ ಸಮುದಾಯದ ಜನ ಹಿಂದೂ ಎಷ್ಟೋ ಹೆಣ್ಮಕ್ಳು ಇವತ್ತು ಇಲ್ಲಿ ವಿಧವೆ ಆಗಿದ್ದಾರೆ. ಬೇಕಾದ್ರೆ ನರೇಂದ್ರ ಮೋದಿ ಅವರ ಹೆಂಡತಿ ಇದ್ದಾರಲ್ಲ, ಅವರನ್ನು ಸರಿ ಮಾಡಿಸಿಕೊಡುವಂತ ಕೆಲಸ ಅವ್ರು ಮಾಡಲಿ. ಅವರು ಬೇರೆ ಇದ್ದಾರೆ, ಹೆಂಡತಿ ಬೇರೆ, ಗಂಡ ಬೇರೆ ಇದ್ದಾರೆ. ಇದನ್ನು ಬಿಟ್ಟು ಸುಮ್ಮನೆ ಅವರು ಈಗ ನಡೆಯದ ನಾಣ್ಯ ಚಲಾವಣೆಯಲ್ಲಿ ಇಲ್ಲ. ಏನಾದರೂ ಮುಸಲ್ಮಾನನ್ನು ಬೈದು ಚಲಾವಣೆಗೆ ಬರಲಿ, ನನ್ನ ವಾಪಸ್ ಪಾರ್ಟಿಗೆ ಸೇರಿಸಲಿಕ್ಕೆ ಎಂಬ ಅವರ ಇರಾದೆ ಇರಬಹುದು. ಆ ಇರಾದನ್ನು ಬಿಟ್ಟು ಇನ್ನಾದರೂ ಅವರ ಕ್ಷೇತ್ರಕ್ಕಾಗಿ ಅವರು ಕೆಲಸ ಮಾಡಲಿ. ಮುಸ್ಲಿಮರನ್ನು ನಿಂದನೆ ಮಾಡುವುದು, ಬೈಯುವುದನ್ನು ನಿಲ್ಲಿಸಿ ಇನ್ನಾದರೂ ಅವರು ಸರಿದಾರಿಗೆ ಬರಲಿ ಎಂಬ ಒತ್ತಾಯವನ್ನು ಅವರಿಗೆ ಮಾಡ್ತಾ ಇದ್ದಾರೆ.